ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಕರಾವಳಿ ಉತ್ಸವ ಪ್ರಯುಕ್ತ ಮಂಗಳೂರಿನ ಶರದಿ ಪ್ರತಿಷ್ಠಾನ ಆಯೋಜಿಸಿರುವ ಅಸ್ತ್ರ ಗೋಲ್ಡ್ ಅಂಡ್ ಡೈಮಂಡ್ ಸಹಕಾರದೊಂದಿಗೆ ಕಲಾಪರ್ವ ಚಿತ್ರ ಶಿಲ್ಪ ಸಾಂಸ್ಕೃತಿಕ ಮೇಳವು ಕದ್ರಿ ಪಾರ್ಕ್ನಲ್ಲಿ ಜನವರಿ 9ರಿಂದ 11ರ ತನಕ ನಡೆಯಲಿದೆ ಎಂದು ಚಿತ್ರಕಲಾ ಚಾವಡಿಯ ಕಾರ್ಯದರ್ಶಿ ಎಸ್ಎಂ ಶಿವಪ್ರಕಾಶ್ ತಿಳಿಸಿದರು. ಅವರು ಕದ್ರಿ ಪಾರ್ಕ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ 120 ಮಳಿಗೆಗಳಲ್ಲಿ ರಾಜ್ಯಾದ್ಯಂತ ಕಲಾವಿದರ ಸಾವಿರಾರು ಕಲಾಕೃತಿಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದೆ. ರಾಷ್ಟ್ರಮಟ್ಟದ ಛಾಯಾಚಿತ್ರ ಪ್ರದರ್ಶನ, ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆ ನಡೆಯಲಿದೆ. ಕಲಾವಿದರಿಗೆ ಉತ್ತೇಜನ ಸಿಗಬೇಕೆಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ. ಈ ಉತ್ಸವದಲ್ಲಿ ದೇಶದ 120ಕ್ಕೂ ಅಧಿಕ ಕಲಾವಿದರು ಪಾಲ್ಗೊಳ್ಳಲಿದ್ದು 5,000ಕ್ಕೂ ಅಧಿಕ ಕಲಾಕೃತಿಗಳು ಪ್ರದರ್ಶನಗೊಳ್ಳಲಿವೆ ಎಂದು ಅವರು ಹೇಳಿದರು. ಇಂತಹ ಕಲಾಮೇಳವನ್ನು ಈ ವರ್ಷ 2ನೇ ಆವೃತ್ತಿ, ಈ ವರ್ಷ ಹೆಚ್ಚಿನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಂಬ ನಿಟ್ಟಿನಲ್ಲಿ ಇಲ್ಲಿಂದ ಈ ಸ್ಟಾರ್ಟಿಂದ ಆಕಾಶವಾಣಿಯ ಎದುರಿನಿಂದ ಅಲ್ಲಿ ಹೋಟೆಲ್ನ ಹೊರಗೆ ಇರುವಂಥ ಮಾರ್ಗದ ಮಧ್ಯದಲ್ಲಿ ನಾವು ಫೈಬರ್ ಟೈಪಿದ್ದು ಮಳಿಗೆಗಳನ್ನು ಹಾಕಿ ಅದರ ಅಪೋಸಿಟ್ ಎದುರು ಬದುರು ಮಳಿಗೆಗಳನ್ನು ನಾವು ಜೋಡಿಸಲಿಕ್ಕಿದ್ದೇವೆ. ಅದನ್ನು ಹಾಕಿ ಅದರಲ್ಲಿ ಒಂದು 120 ಕಲಾವಿದರು ಈಗಾಗಲೇ ಬಂದಿದ್ದಾರೆ. 120 ಕಲಾವಿದರು ಈಗಾಗಲೇ ಹೆಸರು ನೋಂದಾಯಿಸಿದ್ದಾರೆ. ಅವರ ಕಲಾ ಪ್ರದರ್ಶನ ಇಲ್ಲಿ ಮಾಡಲಿಕ್ಕಿದ್ದೇವೆ. ಮತ್ತು ಕಳೆದ ವರ್ಷದಾಗೆ ವಿವಿಧ ಇದರಲ್ಲಿ ಏನು ಸನ್ಮಾನ ಕಾರ್ಯಕ್ರಮಗಳು ಇದೆ, ವಿವಿಧ ಸ್ಪರ್ಧೆಗಳಿವೆ. ಈಗ ಇದರ ಮುಖ್ಯ ಉದ್ದೇಶ ನಮ್ಮದು ಏನು ಹೇಳಿದರೆ, ಈ ಕಲಾಪರ್ವ ಹೇಳುವಂಥದ್ದು ಈ ರಾಷ್ಟ್ರೀಯ ಕಲೋತ್ಸವ ಈಗ ಸಾಮಾನ್ಯವಾಗಿ ಚಿತ್ರಸಂತೆ ಅಂತ ಹೇಳುವಂಥದ್ದು ನಿನ್ನೆ ತಾನೇ ಬೆಂಗಳೂರಿನಲ್ಲಿ ಆಯಿತು. ಅದು ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಬಾರ್ದು. ಮಂಗಳೂರಿನಂಥ ಸಣ್ಣ ನಗರದಲ್ಲಿ ಕೂಡ ಚಿತ್ರಕಲೆಗೆ ಸಂಬಂಧಪಟ್ಟು ಇಂಥ ಚಟುವಟಿಕೆ ಬೆಳಿಬೇಕೆಂಬ ಉದ್ದೇಶದಿಂದ ನಾವು ಈಗ 2ನೇ ವರ್ಷದಲ್ಲಿ ಮತ್ತೊಮ್ಮೆ ಇದಕ್ಕೆ ಒಂದು ಸೀರಿಯಸ್ ಆಗಿ ನಾವೊಂದು ಕೈ ಹಾಕಿದ್ದೆವು. ಇದರಲ್ಲಿ ಹೇಗೆಂದರೆ ನಾವು ಈಗ 7ರಿಂದ ಇಷ್ಟರವರೆಗೆದ್ದು ಕಲಾ ಪರ್ವ ಅಥವಾ ಈ ಚಿತ್ರಕಲಾ ಮೇಳ ಅಂತ ಹಮ್ಮಿಕೊಂಡಿದ್ದಾಗ ನೂರಾರು ಕಲಾವಿದರು, ಎಲೆಮರೆ ಕಲಾವಿದರು ಅಂತ ಹೇಳ್ಬೋದು, ಅವರು ಪ್ರೊಫೆಷ್ನಲ್ ಆಗಿ ಮತ್ತೆ ಮುಂದಕ್ಕೆ ಬಂದು ಕಲೆಯನ್ನೇ ಜೀವನದ ಉಪಾಯವಾಗಿ ಮಾಡಿಕೊಂಡ ಒಂದು ನಿದರ್ಶನವೂ ಕೂಡ ಇದರಲ್ಲಿ ಇದೆ. ಮತ್ತು ಇದರಲ್ಲಿ ವಿಶೇಷತೆ ಏನು ಅಂದರೆ 8 ವರ್ಷದಿಂದ 80 ವರ್ಷದ ವಯೋಮಾನದವರು, ಎಲ್ಲ ವಯೋಮಾನದವರು ಕೂಡ ಇಲ್ಲಿ ಭಾಗವಹಿಸ್ತಾರೆ. ಇಲ್ಲಿ ಶನಿವಾರ ಸಂಜೆ 3:30 ಗಂಟೆಗೆ ಇಲ್ಲಿ ಚಿತ್ರಕಲಾ ಪ್ರದರ್ಶನ ಈಗಾಗಲೇ ಶಿವಪ್ರಕಾಶ್ ಎಲ್ಲ ಹೇಳಿದ್ದಾರೆ. ಮತ್ತು ಕಲಾ ಸ್ಪರ್ಧೆ ಇದೆ. ಅದರ ಒಟ್ಟಿಗೆ ಹಾಸನದಿಂದ ನಮ್ಮ BS ದೇಸಾಯಿ ಅಂತ ಖ್ಯಾತ ಕಲಾವಿದರು, ಅವರ ವಿದ್ಯಾರ್ಥಿಗಳು ಎಲ್ಲ ಶಾಲಾ ಮಕ್ಕಳಿಂದ ಇಲ್ಲಿ 5 ಫೀಟ್ ಹೈಟು ಮತ್ತು 20 ಫೀಟ್ ಅಗಲದ ಒಂದು ಪೇಪರ್ನಲ್ಲಿ ಒಂದು 15-20 ನಿಮಿಷದ ಒಳಗೆ ನಮ್ಮ ಪರಿಸರದ ಜಾಗೃತಿಯ ಬಗ್ಗೆ ಒಂದು ಪೇಂಟಿಂಗನ್ನು ಮಾಡಲಿಕ್ಕಿದ್ದಾರೆ ಇದೇ ವೇದಿಕೆಯಲ್ಲಿ ಶನಿವಾರ. ಜನವರಿ 9ರಂದು ಸಂಜೆ 5:30ಕ್ಕೆ ಕಲಾಪರ್ವ ಉದ್ಘಾಟನೆ, ಮಳಿಗೆಗಳ ಉದ್ಘಾಟನೆ ಹಾಗೂ ಶಿಲ್ಪಕಲಾ ಮಳಿಗೆಗಳ ಉದ್ಘಾಟನೆ, ಭರತನಾಟ್ಯ ನಡೆಯಲಿದೆ. ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್, ಸಚಿವ ದಿನೇಶ್ ಗುಂಡೂರಾವ್, ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕ ವೇದವ್ಯಾಸ್ ಕಾಮತ್ ಮೊದಲಾದವರು ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಜನವರಿ 10 ಮತ್ತು 11ರಂದು ಬೆಳಗ್ಗೆ 9ರಿಂದ ರಾತ್ರಿ 9:30ರವರೆಗೆ ಕಲಾಪರ್ವ ನಡೆಯಲಿದ್ದು, ಕಲಾಪರ್ವದ ಪ್ರಯುಕ್ತ ಜನವರಿ 10ರಂದು ಬೆಳಗ್ಗೆ 11ರಿಂದ ಚಿತ್ರಕಲಾ ಸಂವಾದ, ರಂಗೋಲಿ ಸ್ಪರ್ಧೆ, ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ, ಸಾಂಸ್ಕೃತಿಕ ಮೇಳ, ಕೊಳಲು ವಾದನ, ಸಾಧಕ ಕಲಾವಿದರಿಗೆ ಸನ್ಮಾನ, ಸಾನ್ನಿಧ್ಯ, ವಿಶೇಷ ಮಕ್ಕಳಿಂದ ಯಕ್ಷಗಾನ, ರಾಷ್ಟ್ರಮಟ್ಟದ ಛಾಯಾಚಿತ್ರ ಸ್ಪರ್ಧೆಯಲ್ಲಿ ಆಯ್ಕೆಯಾಗಿರುವ 100ಕ್ಕೂ ಅಧಿಕ ಛಾಯಾಚಿತ್ರಗಳ ಪ್ರದರ್ಶನ ನಡೆಯಲಿದೆ. ಜನವರಿ 11ರಂದು ಬೆಳಿಗ್ಗೆ 11ರಿಂದ ಶಿಲ್ಪಕಲಾ ಪ್ರಾತ್ಯಕ್ಷಿಕೆ, ಮೆಹಂದಿ ಬಿಡಿಸುವ ಸ್ಪರ್ಧೆ, ಬೀದಿ ನಾಟಕ, ಕಲಾ ಕಾರ್ಯಾಗಾರ, ಯಕ್ಷಗಾನ ಮೊದಲಾದವು ನಡೆಯಲಿವೆ. ಸಂಜೆ 3 ಗಂಟೆಗೆ
ಬಿಎಸ್ ದೇಸಾಯಿ ಅವರ ಶಿಷ್ಯ ವೃಂದದವರಿಂದ 5 ಅಡಿ ಎತ್ತರ 20 ಅಡಿ ಉದ್ದದ ಪರಿಸರ ಜಾಗೃತಿಯ ಜಲವರ್ಣ ಪ್ರಾತ್ಯಕ್ಷಿಕೆ ನಡೆಯಲಿದೆ ಎಂದು ಪ್ರತಿಷ್ಠಾನದ ಕಾರ್ಯದರ್ಶಿ ಪುನೀತ್ ಶೆಟ್ಟಿಯವರು ತಿಳಿಸಿದರು. ಮುಖ್ಯ ಉದ್ಘಾಟನೆ ಅಂತ ಹೇಳಿದ್ರೆ ಇವರು ನಮ್ಮ UT ಖಾದರ್ ಉದ್ಘಾಟನೆ ಮಾಡ್ತಾರೆ. ಮಲ್ಲಿಗೆ ಉದ್ಘಾಟನೆ ಇವರು ಗುಂಡ್ರಾವ್ ಸರ್, ಮತ್ತು ಫೋಟೋಗ್ರಫಿ ಮಲ್ಲಿಗೆ ಚೌಟ್ರು ಮಾಡ್ತಾರೆ. ಅಧ್ಯಕ್ಷತೆಯಲ್ಲಿ ನಮ್ಮ ಕಾಮತ್ ವೇದವ್ಯಾಸ್ ಕಾಮತ್ ಸರ್ ಇದ್ದಾರೆ. ಮತ್ತು DC ಕಮಿಷನರ್ ಎಲ್ಲ ಸಮಯದಲ್ಲಿ ಹೌದು ಬರ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಚಿತ್ರಕಲಾ ಚಾವಡಿಯ ಗೌರವಾಧ್ಯಕ್ಷ ಗಣೇಶ್ ಸೋಮಯಾಚಿ, ಅಧ್ಯಕ್ಷ ಕೋಟಿ ಪ್ರಸಾದ್ ಆಳ್ವ, ಉಪಾಧ್ಯಕ್ಷ ಶರತ್ ಹೊಳ್ಳ, ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣಾಧಿಕಾರಿ ರಾಜೇಶ್ ಶೆಟ್ಟಿ, ರಾಜ್ ಬೈಕಾಡಿ, ಜಿನೇಶ್ ಪ್ರಸಾದ್ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.